ಜಯತು ಜನ ಮಂದಾರ ಜಯತು ರೋಧಾರ ಕಮನೀಯ ಕುಮುದ ಕುಟ್ಮಲಂತ ಕುಂದ ಛಪಿಯದ ಕಮಲೀಯ ಕುಂಡರಾಜ ಕುಜಪಾಂಡವದೇ ಕುಮುದ ಕುಟ್ಮಲದ ರಮಣೀಯ ಕರರೂಪ ರಕ್ಷಿಸೆನ್ನನು ಗಣಪ ಕಮರೀಯ ಕರರೂಪ ರಕ್ಷಿಸೆನ್ನನು ಗಣಪ ನಮಿ ಬಿನ ಪನ ಬಂದು ಹೇ ದಯಾ ಸಿಂಧು ನಮಿ ಬಿನ ಪನ ಬಂದು ಹೇ ದಯಾ ಸಿಂಧು ಜಯತು ಗೌರಿಯ ಕುವರ ಜಯ ಸಕಲ ವಿಘ್ನಃ ಜಯತು ಸೊಗಸಾದ ಗಣೇಶ ಸ್ತುತಿಯ ಮೂಲಕವಾಗಿ ಯಕ್ಷಗಾನದಲ್ಲಿ ಆದ್ಯದಲ್ಲೇ ಸ್ಮರಣೀಯನಾದ ಪಾರ್ತಿಸುಬ್ಬ ಕವಿಯ ರಚನೆಯನ್ನು ಪ್ರಸ್ತುತಪಡಿಸಿದ ಅಮ್ಮಣ್ಣಯ್ಯರ ಪ್ರಸ್ತುತಿಯ ಬಳಿಕ ಧರ್ಮಸ್ಥಳ ಶ್ರೀ ಮಂಜುನಾಥನ ಸೇವೆಯನ್ನು ಅನೇಕ ದಶಕಗಳ ಕಾಲ ಅವಿರತವಾಗಿ ಮಾಡಿದಂತಹ ಪುತ್ತಿಗೆ ರಘುರಾಮ ಹೊಳ್ಳ ಭಾಗವತರು ಮಂಜುನಾಥನ ಸ್ತುತಿಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಪಾರ್ತಿಸುಬ್ಬನ ಸಭಾಲಕ್ಷಣದಿಂದಲೇ ಆಯ್ದ ಪದ್ಯ. ಪಂಚವದನ ದೇವ ಪಂಚವದನ ದೇವ
ಪಂಚಹೃದಯವನ್ನು ಪಡೆದ ಸದಾ ಶಿವ ಕಾಂಚನಾದ್ರಿಜ ಕಾಂಚನಾದ್ರಿ ರಜತಾಚಲ ವಾಸ ಪಂಚಹೃದಯವನ್ನು ಪಡೆದ ಸದಾ ಶಿವ ಕಾಂಚನಾದ್ರಿ ರಜತಾಚಲ ವಾಸ ಪಂಚಹೃದಯವನ್ನು ಪಡೆದ ಸದಾ ಶಿವ ಕಾಂಚನಾದ್ರಿ ರಜತಾಚಲ ವಾಸ ಪಂಚಹೃದಯವನ್ನು ಪಡೆದ ಸದಾ ಶಿವ ಕಾಂಚನಾದ್ರಿ ರಜತಾಚಲ ವಾಸ ಪಂಚಬದನ ದೇವ ಸುರಪ ವಿರಿಂಚಿ ಮುಖ್ಯ ಕವ ಪಂಚಹೃದಯವನ್ನು ಪಡೆದ ಸದಾ ಶಿವ ಕಾಂಚನಾದ್ರಿ ರಜತಾಚಲ ವಾಸ ಪಂಚವದನ ದೇವ ಸುರಪ ವಿರಿಂಚಿ ಮುಖ್ಯ ಕಾವ ಪಂಚಹೃದಯವನ್ನು ಪಡೆದ ಸದಾ ಶಿವ ಕಾಂಚನಾದ್ರಿ ರಜತಾಚಲ ವಾಸ ಪಂಚವದನ ದೇವ ಹೊಳ್ಳ ಭಾಗವತರು ಕಾಯದಲ್ಲಿ ಉಳಿದವರಿಗೆ ಹೋಲಿಸಿದರೆ ಸ್ವಲ್ಪ ಸಣ್ಣವರಾಗಿ ಕಾಣ್ತಾರೆ, ಆದರೆ ಪ್ರಚಂಡರಿದ್ದಾರೆ. ಧರ್ಮಸ್ಥಳ ಮಂಜುನಾಥನನ್ನು ಸ್ಮರಿಸುವುದಕ್ಕೆ ಹೇಳಿದರೆ ಏಕಕಾಲದಲ್ಲಿ ಉಭಯ ಮಂಜುನಾಥ ಸ್ಮರಣೆ ಮಾಡಿದ್ದಾರೆ. ಒಂದು ಧರ್ಮಸ್ಥಳ ಮಂಜುನಾಥ, ಮತ್ತೊಂದು ಕಡತೋಕ ಮಂಜುನಾಥ ಭಾಗವತರು. ಇಬ್ಬರನ್ನು ಏಕಕಾಲದಲ್ಲಿ ಸ್ಮರಿಸಿ ಒಂದು ಕಾರ್ಯಕ್ರಮಕ್ಕೆ ಒಂದು ಓಘವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮುಂದೆ ಬಲಿಪ ಪರಂಪರೆಯ ಪ್ರಾತಿನಿಧ್ಯವನ್ನು ಹೊಂದಿದ ಪ್ರತಿಭಾನ್ವಿತ ಭಾಗವತರಾದ ಬಲಿಪ ಶಿವಶಂಕರರು ಸಭಾಲಕ್ಷಣದಿಂದ ಆಯ್ದ ಮತ್ತೊಂದು ಸ್ತುತಿ, ದುರ್ಗಾ ಸ್ತುತಿ, ಅದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಕಂಬೋ ಕಂಧಾರಿ
ಕವಿ ವೃಂದ ಬಂಧು ಗಂಧ ಚಂದನಾಂಗಿ ಸಾನಂದನಾದಿ ವಂದ್ಯ ಮಂದಗಾಮಿನಿಯೇ ಸುಂದರಿ ಶೋಭಿತ ಕಂಪು ಕಂಧರಿ ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯನ ಸೇವೆಯನ್ನು ಮಾಡ್ತಾ ಇರುವ ಪಟ್ಲ ಭಾಗವತರು ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಸುಬ್ರಹ್ಮಣ್ಯ ಸ್ತುತಿಯನ್ನು ಶ್ರೀಯುತ ಸತ್ಯನಾರಾಯಣ ಪುಂಚಿತಾಯರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಇದು ಕೂಡ ಪಾರ್ಥಿಸುಬ್ಬನ ಸಭಾಲಕ್ಷಣದಿಂದಲೇ ಆದ ಪದ್ಯ. ಕನಕಗುಂಡಲ ಮಣಿ ಕಮನೀಯ ಭೂಪಾಯ ಕನಕ ಕುಂಡಲ ಮಣಿ ಕಮನೀಯ ಭೂಪಾಯ ಕಮನೀಯ ಭೂಪಾಯ ಕನಕ ಕುಂಡಲ ಮಣಿ ಕಮನೀಯ ಭೂಪ ಮುನಿ ಜನ ಸಂನುತ ಮೋಹನ ವೇಷ ಮುನಿ ಜನ ಸಂನುತ ಮುನಿ ಜನ ಸಂನುತ ಮೋಹನ ವೇಷ ವನಜ ಭವ ವಾಸವ ವನಜ ಭವ ವಾಸವ ದಿನಮಣಿ ಚಂದ ಕೋಟಿ ದಿವ್ಯ ಪ್ರಕಾಶ ದಿನಮಣಿ ಚಂದ ಕೋಟಿ ದಿವ್ಯ ಪ್ರಕಾಶ ವನಜ ಅಮರ ವಾಸವ ದಿನಮಣಿ ಚಂದ ಕೋಟಿ ದಿವ್ಯ ಪ್ರಕಾಶ ಕನಕ ಕುಂಡಲ ಮಣಿ ಕಮನೀಯ ಭೂಪ ಮುನಿ ಜನ ಸಂದುತ ಮೋಗನ ವೇಷ ಬಡಗುತಿಟ್ಟಿನಲ್ಲಿ ತನ್ನ ಕೋಮಲವಾದ ಸ್ವರಮಾಧುರ್ಯದಿಂದ ತನ್ನದೇ ಆದಂತಹ ಅಭಿಮಾನಿ ರಸಿಕವೃಂದವನ್ನು ಹೊಂದಿರುವ ಭಾಗವತರು ಶ್ರೀಯುತ ಸುರೇಶ್ ಶೆಟ್ರು.
ಸರಳ ಸಜ್ಜನ ಸ್ನೇಹಮಯಿ ಭಾಗವತರು ಈಗ ಶ್ರೀರಾಮ ಸ್ತುತಿಯನ್ನು ಸಭಾಲಕ್ಷಣದಿಂದ ಆಯ್ದು ಪ್ರಸ್ತುತಪಡಿಸ್ತಾ ಇದ್ದಾರೆ. ರಾಮ ಬಾಯಿ ಕೋದಂಡ ಸೀತಾ ರಾಮ ಹರೇ ಸೀತಾ ರಾಮ ಹರೇ ರಾಮ ಪಾಹಿ ಕೋದಂಡ ಸೀತಾ ಹರಿತಾ ತೋಗಿರಲಿ ಹೊರಿತ ಕರಿಗುಲಿ ರಾಮ ಪಾಹಿ ಕೋದಂಡ ಸೀತಾ ರಾಮ ಹರೇ ಕೋದಂಡ ಸೀತಾ ರಾಮ ಹರೇ. ಕರುಣಾ ಕಲಿಪ ಪಾಂಗ ಶಶಿಕಂಠ ಶರಾಸನ ಭಂಗ ಕರುಣಾ ಕಲಿತ ಪಾಂಗ ಶಶಿಕಂಠ ಶರಾಸನ ಭಂಗ ನಿಜ ಚರಣೋಜನಿತ ರಂಗ ಸಾಧು ಸತ್ಪುರುಷ ಪಾಂಗ ಸಾಧು ಸತ್ಪುರುಷ ಪ್ರಸಂಗ ರಾಮ ಪಾಹಿ ಕೋದಂಡ ಸೀತಾ ರಾಮ ಹರೇ ಆ ಹರೇ. ವಿರಂಗರಾಜ ತೋರಂಗ ಹೇಮ ಕೃಪಾಂಗದೊಳಾಂಗ ಶುಭಾಂಗ ದಶರಥ ಶುಭಾಂಗ ದಶರಥ ರಾಮ ಹರೇ ರಾಮ ಹರೇ ರಾಮ ಹರೇ ಕೋದಂಡ ಸೀತಾ ರಾಮ ಹರೇ ಆ ರಾಮ. ರಾಮ ಬಾಯಿ ಕೋದಂಡ ಸೀತಾ ರಾಮ ಹರೇ. ಶ್ರೀಯುತ ಗಿರೀಶ್ ರೈಕಕ್ಕೆ ಪದವು ಯುವ ಪ್ರತಿಭಾನ್ವಿತ ಭಾಗವತರಲ್ಲಿ ಅತ್ಯಂತ ಗಮನ ಸೆಳೆದಂತಹ ಭಾಗವತರು. ಸುರೇಶ್ ಶೆಟ್ಟರು ರಾಮಸ್ತುತಿ ಮಾಡಿದ ಮೇಲೆ ಬೆನ್ನಿಗೆ ಹನುಮನ ಸ್ತುತಿಯು ಬರಬೇಕಾಗಿದೆ. ಪಾರ್ಥಿಸುಬ್ಬನ ಸಭಾಲಕ್ಷಣದಿಂದಾದ ಆಯ್ದ ಹನುಮ ಸ್ತುತಿಯನ್ನು ಈಗ ಪ್ರಸ್ತುತಪಡಿಸ್ತಾ ಇದ್ದಾರೆ. ಹನುಮ ಕರುಣದಿ ಸಲಹುನ ಹನುಮಯ ಹನುಮ
ಸಲಹಿನ ಹನುಮಯ ಮಾರೆ ಹೊಕ್ಕೇನೋ ನಿನ್ನ ಹನುಮ ಹೊಕ್ಕೇನೋ ನಿನ್ನ ಹನುಮ ಶರಣ ಶರಣ ಎಂದೆನುತ ಕಟಾಕ್ಷದಿ ಶರಣ ಶರಣ ಎಂದೆನುತ ಕಟಾಕ್ಷದಿ ಪುರಿ ಮಾರುತ ತನಯ ದಯಾಕರಯ ಶರಣ ಶರಣ ಎಂದೆನುತ ಕಟಾಕ್ಷತಿ ಪೊರೆ ಮಾರುತ ತನಯ ದಯಾ ಕರುಣದಿ ಸಲಹಿನ ಹನುಮ ಮರೆ ಹೊಕ್ಕೇನು ನಿನ್ನ ಹನುಮ ಕರುಣದಿ ಸಲಹಿನ ಹನುಮ ಶರಣ ಶರಣ ಯೋದೆನುತ ಕಟಾಕ್ಷದಿ ಶರಣ ಶರಣ ಎಂದೆನುತ ಕಟಾಕ್ಷದಿ ಪುರಿ ಮಾರುತ ತನಯ ದಯಾಕರ ಕರುಣದಿ ಸಲಹಿನ ಹನುಮ 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 ಬಹುಜನಪ್ರಿಯನಾದಂತಹ ನಮ್ಮೆಲ್ಲರ ಇಷ್ಟದೈವವಾದ ಶ್ರೀಕೃಷ್ಣ ಸ್ತುತಿಯನ್ನು ಜನಪ್ರಿಯ ಭಾಗವತರಾದ ಬಡಗತಿಟ್ಟಿನ ಶ್ರೀ ಹಿಲ್ಲೂರು ರಾಮಕೃಷ್ಣ ಹೆಗಡೆಯವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಜಯ ಬಾಲ ಗೋಪಾಲ ಜಯ ಬಾಲ ಗೋಪಾಲ ಜಯ ಬಾಲ ಗೋಪಾಲ ಜಯ 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 ತೋ ಜಯ 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 ತೋ ಜಯ ಗೋಪಿಕಾನಂದ ಜಯ ಗೋಪ ಜನವೃಂದ ಜಯ ಗೋಪಿಕಾನಂದ ಜಯ ಗೋಪ ಜನವೃಂದ ಜಯ ಸಚ್ಚಿದಾನಂದ ಜಯ ತೋ ಗೋವಿಂದ ಜಯ ಸಚ್ಚಿದಾನಂದ ಜಯ ತೋ ಗೋವಿಂದ ಜಯ ಗೋಪಿಕಾನಂದ ಜಯ ಗೋಪ ಜನವೃಂದ ಜಯ ಸಚ್ಚಿದಾನಂದ ಜಯ ತೋ ಗೋವಿಂದ ಜಯ ಸಚ್ಚಿದಾನಂದ ಜಯ ತೋ ಗೋವಿಂದ
ಜಯತು ಗೋವಿಂದ ನಂದ ಗೋಪ ಕುಮಾರ ನವನೀತವರ ಚೋರ ನಂದ ಗೋಪ ಕುಮಾರ ನವನೀತವರ ಚೋರ ಸಿಂಧು ಕನ್ಯಾ ರಮಣ ಸರದಿರುವ ಚರಣ ಸಿಂಧು ಕನ್ಯಾ ರಮಣ ಸರದಿರುವ ಚರಣ ಇಂದ್ರಾದಿ ಸುರ ನಮಿತ ಈಶ ಸಕ ಮಹಿಮಯುತ ಇಂದ್ರಾದಿ ಸುರ ನಮಿತ ಈಶ ಸಕ ಮಹಿಮಯುತ ಸುಂದರಾತ್ಮಕ ವರ್ಣ ಸಕಲ ಗುಣ ಪೂರ್ಣ ಸುಂದರಾತ್ಮಕ ವರ್ಣ ಸಕಲ ಗುಣ ಪೂರ್ಣ ಸಕಲ ಗುಣ ಪೂರ್ಣ ಸಕಲ ಗುಣ ಪೂರ್ಣ ಜಯತು ಜಯ ಬಾಲ ಗೋಪಾಲ ಜಯ ಜಯತು ಜಯತು ಆಗಲೇ ಸೂಚಿಸಿದ ಹಾಗೆ ರಸಗಳನ್ನು ತಾಳಗಳನ್ನು ಆಧರಿಸಿ 7 ಜನರ ಮಧ್ಯೆ ಪದ್ಯ ಹಂಚುವುದಾದರೆ ತುಂಬ ವಿಸ್ತಾರವಾದ ಪ್ರಕ್ರಿಯೆ ಆಗ್ತದೆ. ಆ ಕಾರಣದಿಂದ ಒಂದು ಭಿನ್ನ ನೆಲೆಯಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. 2 ವಿಧದಲ್ಲಿ ಪಾರ್ಥಿಸುಬ್ಬನ ಕೃತಿಗಳ ಸಂಶೋಧಿತ ಆವೃತ್ತಿ ಅಂತ ಅಂಗೀಕೃತವಾದ ಕೊಕ್ಕೆಲ ಸಂಪುಟದಲ್ಲಿ 2 ವಿಧದಲ್ಲಿ ದಶಾವತಾರ ಸ್ತುತಿ ಬರ್ತದೆ. ಒಂದು ದಶಾವತಾರಗಳು ನೇರವಾಗಿ ಸ್ತುತಿಸ್ತಾ ಬಂದರೆ, ಇನ್ನೊಂದು ಗೋಪಿಕೆಯರ ಸಂವಾದ ರೂಪದಲ್ಲಿ ದಶಾವತಾರಗಳ ಬಗ್ಗೆ ಸಂದೇಹವನ್ನು ಕೇಳುವುದು, ಅದರ ವಿವರಣೆಯನ್ನು ಮಾಡುವುದು. ಈ ವಿಧದಿಂದ ಸಂವಾದ ರೂಪದಲ್ಲುಂಟು. ಆ ಸಂವಾದ ರೂಪದಲ್ಲಿದ್ದ ದಶಾವತಾರ ಸ್ತುತಿಗಳಲ್ಲಿ ಸ್ತುತಿಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. 7 ಜನ ಭಾಗವತರು ಒಟ್ಟಾಗಿ 10 ಸ್ತುತಿಗಳನ್ನು ಪ್ರಸ್ತುತಪಡಿಸ್ತಾರೆ. ಅಂದರೆ ಒಂದು ಸುತ್ತಿನಲ್ಲಿ 7 ಜನ ಮತ್ತು 3 ಜನ. ಅದಾದ ಮೇಲಿನ ಸುತ್ತನ್ನು ಉಳಿದ 4 ಜನ ಮಾತ್ರ ಮುಂದುವರಿಸುವುದಕ್ಕಿದ್ದಾರೆ. ಮುಂದಿನ ಸುತ್ತನ್ನು ದಶಾವತಾರಗಳಲ್ಲಿ ಮತ್ಸ್ಯಾವತಾರದಿಂದ ಪ್ರಾರಂಭ ಆಗುತ್ತದೆ. ತಮಾಸುರನನ್ನು ಕಳೆದು ವೇದೋದ್ಧರಣ ಮಾಡಿದಂತಹ ಶ್ರೀ ಮಹಾವಿಷ್ಣುವಿನ ಅವತಾರವನ್ನು ಸ್ತುತಿಯಾಗಿಸಿ ಈಗ ಅಮ್ಮಣ್ಣಾಯರು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಗೋಕುಲಪತಿ ಸುತನು ಕೃಷ್ಣ
ಕುಲಪತಿ ರುದನು ಭೂತನಿ ಮುಖ್ಯ ಲೋಕದೈತ್ಯರ ಕೊಂದನು ಕೃಷ್ಣ ಕುಕ್ಕೆಲ ಸಂಪುಟದಲ್ಲಿ ಉಲ್ಲೇಖ ಆದದ್ದು ಆಂದೋಳಿ ಅಷ್ಟ ಅಂತ. ಆಂದೋಳಿಕರಾಗಿ ಇರಬೇಕು ಅಂತ ನಾವು ಊಹಿಸಿದೆವು, ಅದರಲ್ಲಿ ಹಾಗೆ ಹಾಕಿದರು. ಶಾಸ್ತ್ರೀಯ ಸಂಗೀತದಲ್ಲಿ ಅಪಾರವಾದ ಆಸಕ್ತಿಯನ್ನು ಪರಿಶ್ರಮವನ್ನು ಹೊಂದಿದ ಕೀರ್ತಿಶೇಷರಾದ ಮಂಡೇಚ ಭಾಗವತರನ್ನು ಸದಾ ನೆನಪಿಸುವಂತೆ ತನ್ನ ಗಾನಮಾಧುರ್ಯದಿಂದ ನಮಗೆ ಆನಂದವನ್ನುಂಟು ಮಾಡ್ತಾ ಬಂದ ಅಮ್ಮಣ್ಣಯ್ಯರು ಆಂದೋಳಿಕ ರಾಗದಲ್ಲಿ ಅತ್ಯಂತ ಸೊಗಸಾಗಿ ಅದನ್ನು ಪ್ರಸ್ತುತಪಡಿಸಿದ್ದಕ್ಕೆ ವಿಶೇಷವಾದ ಧನ್ಯವಾದಗಳು. ಕೂರ್ಮಾವತರಣವನ್ನು ಮಾಡಿ ಮಂದರೋದ್ಧಾರಕನಾದಂತಹ ಮಹಾವಿಷ್ಣುವಿನ ಮಹಿಮೆಯನ್ನು ದಶಾವತಾರ ಸ್ತುತಿಯಲ್ಲಿ ಎರಡನೆಯದಾಗಿ ಶ್ರೀಯುತ ಪುತ್ತಿಗೆ ಹೊಳ್ಳ ಭಾಗವತರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಸುರರಿಗೆ ಅಮೃತವನು ಸಾಧಿಸಲಾಗಿ ಶರಧಿಯ ಮಾತನವನು ಸುರರಿಗೆ ಅಮೃತವನು ಸಾಧಿಸಲಾಗಿ ಶರಧಿಯ ಮಥನವನು ಶರಧಿಯ ಮಥನವನು ಸುರರಿಗೆ ಅಮೃತವನು ಸಾಧಿಸಲಾಗಿ ಶರಧಿಯ ಮಥನವನು ಹರುಷದಿ ಗೈಯಲು ಗಿರಿಪುತ್ತ ನಿಂದಂಥ ಹರುಷದಿ ಗೈಯಲು ಗಿರಿಪುತ್ತ ನಿಂದಂಥ ಕೂರ್ಮನಿವನು ಹರುಷದಿ ಗೈಯಲು ಗಿರಿಪುತ್ತ ನಿಂದಂಥ ಗರ್ವ ಕೂರ್ಮನಿವನು ಸುರರಿಗೆ ಅಮೃತವನು ಸಾಧಿಸಲಾಗಿ ಶರಧಿಯ ಮಥನವನು ಹರುಷದಿ ಗೈಯಲು ಗಿರಿಪುತ್ತ ನಿಂದಂಥ ಗರ್ವ ಕೂರ್ಮನಿವನು ಕೂರ್ಮನಿವನು
ಎಷ್ಟು ಬೇಗ ಅಂದರೂ ಕೂಡ ಸಾಹಿತ್ಯವನ್ನು ಸ್ಫುಟವಾಗಿಸ್ತಾ ಪದ್ಯ ಪ್ರಸ್ತುತಿ ಮಾಡುವಾಗ ಕನಿಷ್ಠ ಸಮಯ ಇಷ್ಟು ಬೇಕೇ ಬೇಕಾಗ್ತದೆ. ಆದರೂ ಶೀಘ್ರವಾಗಿ ಸಾಗುವುದಕ್ಕೆ ಯತ್ನಿಸ್ತಾ ವರಾಹ ಅವತಾರದ ಕಥನವನ್ನು ಬಲಿಪ ಶಿವಶಂಕರರು ಈಗ ಪ್ರಸ್ತುತಪಡಿಸ್ತಾ ಇದ್ದಾರೆ. ದಶಾವತಾರಗಳ ಉಭಯ ಸ್ತುತಿ ಉಂಟು ಅಂತ ಆಗಾಡಿದೆ. ಪಾರ್ಥಿಸುಬ್ಬ ಸಂಪುಟದಲ್ಲಿ ಈ ಪದ್ಯದ ಉತ್ತರಾರ್ಧ ಕೂರ್ಮಾವತಾರದೇ ಇದೆ, ಪುನರುಕ್ತವಾಗಿದೆ. ಮತ್ತೊಂದು ಅದೇ ಛಂದಸ್ಸಿನಲ್ಲಿ ಹೆಚ್ಚು ಕಡಿಮೆ ಇದ್ದದ್ರಿಂದ ಜೊತೆಯಾಗಿಸಿ ಒಂದು ಸಂಕಲನ ಮಾಡಿದ್ದು. ಹೆಚ್ಚು ಕಡಿಮೆ ಆಗಿದ್ದರೆ ಪ್ರಾಜ್ಞರಾದವರು ಮನ್ನಿಸಬೇಕು. ಆದರೆ ಈ ಪರಿಕಲ್ಪನೆಯ ಸಾರ್ಥಕತೆಗಾಗಿ ಹೀಗೆ ಮಾಡಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಧೂರ್ತ ದಾನವನೋರ್ವನು ಹಿರಣ್ಯಕಶಿಪು ಧ್ವಂಸಿಯಾದ ನೃಸಿಂಹಾವತಾರದ ಸ್ತುತಿಯನ್ನು ಶ್ರೀಯುತ ಸುರೇಶ್ ಶೆಟ್ರು ಈಗ ಪ್ರಸ್ತುತಪಡಿಸ್ತಾ ಇದ್ದಾರೆ. ದುರುಳು परे किसी कुंभदल जनिसी खड़ो कुंडो
ಪರಿಕಿಸಿ ಕುಂಭದೊಳು ಜನಿಸಿ ಕಳನ ಕೊಂದ ನರಸಿಂಹ ನೋಡಿವನೋ ಪರಿಕಿಸಿ ಕುಂಭದೊಳು ಜನಿಸಿ ಕಳನ ಕೊಂದ ಪರಿಕಿಸಿ ಕಂಬದೊಳು ಜನಿಸಿ ಕಳನ ಕೊಂದ ನರಸಿಂಹ ನೋಡಿವನು ನರಸಿಂಹ ನೋಡಿವನು ಶ್ರೀಹರಿಯಮ್ಮ ಕರುಣನು ಏಳುತ್ತ ವಾಮನ ಅವತಾರ ಅದನ್ನು ಪ್ರಸ್ತುತಪಡಿಸುವವರು ಶ್ರೀಯುತ ಸತ್ಯನಾರಾಯಣ ಪುಂಚಿತಾಯರು. ಕಲಿಕಟ್ಟಿಗಿ ರಾಜ್ಯವನು ಆಳುವ ಕಲಿಕಟ್ಟಿ ರಾಜವರು ಆಳುವ ಬಲಿ ಆಳುವ ಬಲಿಯೊಳು ಬೇಡಿ ದಾನವನು ಆಳುವ ಬಲಿಯೊಳು ಬೇಡಿ ದಾನವನು ಬೇಡಿ ದಾನವನು ಆಳುವ ಬಲಿಯೊಳು ಬೇಡಿ ದಾನವನು ದಾನವನು ಆ
ಮೂರಡಿ ಮಾಡಿ ಇಳೆಯ ಮೂರಡಿ ಮಾಡಿ ಇಳುಗಿ ಪಾತಾಳಕ್ಕೆ ನಲಿವ ಇಳೆಯ ಮೂರಡಿ ಮಾಡಿ ಇಳುಗಿ ಪಾತಾಳಕ್ಕೆ ನಲಿವ ಮನ ನೀವನು ಇಳೆಯ ಮೂರಡಿ ಮಾಡಿ ಇಳುಗಿ ಪಾತಾಳಕ್ಕೆ ಇಳಿವ ಮನ ನೀವನು ಕಲಿಕಟ್ಟಿ ರಾಜವನು ಕಲಿಕಟ್ಟಿ ರಾಜವನು ಆಳುವ ಬಲಿಯೊಳು ಬೇಡಿ ದಾನವನು ಆಳುವ ಬಲಿಯೊಳು ಬೇಡಿ ದಾನವನು ಆಳುವ ಬಲಿಯೊಳು ಬೇಡಿ ದಾನವನು 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 ರಾಜ್ಯವನ್ನು ಗಾಳುವ ಬಲಿಗೆ ಪರಶುಧರನಾಗಿ ರಾಮಾಭಿಧಾನದಿಂದ ಕಾಣಿಸಿಕೊಂಡ ಭಾರ್ಗವರಾಮನ ಅವತಾರ, ಅದನ್ನು ಶ್ರೀಯುತ ಹಿಲ್ಲೂರು ಭಾಗವತರು ಈಗ ಪ್ರಸ್ತುತಪಡಿಸ್ತಾ ಇದ್ದಾರೆ. ಧರೆಗೆ ಭಾರವು ಹೆಚ್ಚಲು ಧರೆಗೆ ಭಾರವು ಹೆಚ್ಚಲು ಧರೆಗೆ ಭಾರವು ಹೆಚ್ಚಲು ದೂರನೆ ಕೇಳಿ ಕೆರಳುತ್ತ ರೋಷದೊಳು ದೂರನೆ ಕೇಳಿ ಕೆರಳುತ್ತ ರೋಷದೊಳು 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 ಕ್ಷಮೆಯ ಸಂತೈಸಿದ ದುರುಳಕ್ಷರ ಕೊಂದು ಕ್ಷಮೆಯ ಸಂತೈಸಿದ ಪರಶುರಾಮನಿ ಇವನು ಪರಶುರಾಮನಿ ಇವನು ದುರ್ಲಕ್ಷರ ಕೊಂದು ಕ್ಷಮೆಯ ಸಂತೈಸಿದ ಪರಶುರಾಮನೇ ಇವನು ಸಂತೈಸಿದ ಪರಶುರಾಮನೇ ಇವನು ದುರುಳಾಕ್ಷರ ಕೊಂದು ಕ್ಷಮೆಯ ಸಂತೈಸಿದ ಪರಶುರಾಮನ ಇವನು ಸಂತೈಸಿದ ಪರಶುರಾಮನ ಇವನು ಸಂತೈಸಿದ ಪರಶುರಾಮನ ಇವನು ಧರೆಗೆ ಬರವು ಗೆಚ್ಚಲು ದೂರನೆ ಕೇಳಿ ಕೆರಳುತ್ತ ರೋಷದೊಳು ದೂರನೆ ಕೇಳಿ ಕೆರಳುತ್ತ ರೋಷದೊಳು ಮುಂದೆ ರಾಮಾವತಾರದ ಕುರಿತಾಗಿ ಶ್ರೀಯುತ ಕಕ್ಕೆಪದವು
ಗಿರೀಶ್ ರೈ ಅವರು ಪಾರ್ಥಿಸೊಬ್ಬನ ರಚನೆಯನ್ನು ಹಾಡ್ತಾ ಇದ್ದಾರೆ. ದಶರಥ ಸುತ ಎನಿಸಿ ದಶರಥ ಸುತ ಎನಿಸಿ ರಾಮ ದಶಾವತಾರಗಳಲ್ಲಿ 7ರ ಪ್ರಸ್ತುತಿ ಆದ ಬಳಿಕ ಉಳಿದ 3 ಕಾಯ್ದಿರಿಸಿ ವೀರರಸ ಪ್ರತಿಪಾದಕವಾದ ವಿಭಿನ್ನ ಮಟ್ಟಿನ 7 ಪದ್ಯಗಳ ಪ್ರಸ್ತುತಿಗೆ ಮುಂದಾಗ್ತಾ ಇದ್ದೇವೆ. ಮೊದಲಿಗೆ ಅಸಾಮಾನ್ಯ ಕವಿತ್ವವನ್ನು ಹೊಂದಿ ಯಕ್ಷಗಾನ ಸಾಹಿತ್ಯ ವಲಯದಲ್ಲಿ ಸುಪರಿಚಿತರಾದಂತಹ ಶ್ರೀಯುತ ಹಟ್ಟಿಯಂಗಡಿ ರಾಮಭಟ್ರ ಅತಿಕಾಯ ಕಾಳಗದಿಂದ ಆಯ್ದ ಪದ್ಯ. ಸಾಧಾರಣವಾಗಿ ಗಾನವೈಭವ ಕಾರ್ಯಕ್ರಮದಲ್ಲಿ ಯಕ್ಷಗಾನ ತಾಳಮದ್ದಲೆಗಳಲ್ಲಿ ಕೇಳಲಾಗದ ಪದ್ಯಗಳನ್ನು ಆಯ್ಕೆ ಮಾಡಿ ಹಾಡಬೇಕು ಎಂಬ ಅಭಿಮತವುಳ್ಳವನು ನಾನು. ಆದ್ದರಿಂದ ಅತಿಕಾಯ ಕಾಳಗದಲ್ಲಿ ಅತಿಕಾಯನ ಕಾಳಗ ಮುಗಿದ ಮೇಲಿನ ಭಾಗದ ಪದ್ಯವನ್ನು ಆಯ್ದುಕೊಂಡಿದ್ದೇವೆ. ರಾಮರಾವಣರ ಯುದ್ಧದ ಭಾಗದಿಂದ
ಪಂಚಾಗತಿ ಮಟ್ಟೆಯಲ್ಲಿ ನಿಬದ್ಧವಾದ 2 ಪದ್ಯಗಳನ್ನು ಇಬ್ಬರು ಹಿರಿಯ ಭಾಗವತರು ಅಮ್ಮಣ್ಣಯ್ಯರು ಮತ್ತು ಹೊಳ್ಳರು ಹಾಡುವುದಕ್ಕಿದ್ದಾರೆ. ಮೊದಲಿಗೆ ಅಮ್ಮಣ್ಣಯ್ಯರು. ಹೀಗೆ ಚಂಡೆ ಬಾರಿಸುವವರಿಗೆ ಹೆಸರು ಪದ್ಮನಾಭೋಪಾಧ್ಯಾಯ ಅಂತ. 3 ಚೆಂಡೆ ಇಟ್ಟುಕೊಂಡಿದ್ದಾರೆ. 2 ಚಕ್ರತಾಳದವರು ಎಡದ ಕೋಲಿಗೊಂದು ಬಲದ ಕೋಲಿಗೊಂದು ಅಂತ ಬಾರಿಸ್ತಾ ಇದ್ದಾರೆ. ಆ ನಾದದ ಝೇಂಕಾರ, ಆ ಪದ್ಯದ ಸೌಂದರ್ಯ ಮಾತ್ರ ಅಲ್ಲ, ಅದರಲ್ಲಿ ಅವರು ಬಾರಿಸಿದ ಸಾಹಿತ್ಯ, ಅದರ ಮುಕ್ತಾಯವನ್ನೊಳಗೊಂಡಂತೆ ಅದರ ವೈಶಿಷ್ಟ್ಯ. ಅದಕ್ಕಾಗಿ ಗುರುಗಳಾದವರು ಈ ವಿದ್ಯೆಯನ್ನು ಆದಷ್ಟು ಉಳಿದವರಿಗೂ ಕಲಿಸಿ ಈ ಪ್ರತಿಭೆ, ಅದರ ಪ್ರತಿಫಲನ ಕಲಾಲೋಕದಲ್ಲಿ ಅನುರಣಿಸ್ತಾ ಇರಲಿ ಅಂತ ಹಾರೈಸ್ತೇನೆ, ಅವರನ್ನು ಅಭಿನಂದಿಸ್ತೇನೆ. ಮುಂದೆ ಹಟ್ಟಿಯಂಗಡಿ ರಾಮಭಟ್ರದೇ ರಚನೆ ದ್ರೌಪದಿ ಸ್ವಯಂವರ ಪ್ರಸಂಗ. ಸೌರಾಷ್ಟ್ರ ತ್ರಿವಿಡೆಯಲ್ಲಿರುವಂತಹ 2 ಪದ್ಯವನ್ನು ಮೊದಲಿಗೆ ಪುಂಚಿತಾಯರು ಮತ್ತು ಸುರೇಶ್ ಶೆಟ್ಟರು ಪ್ರಸ್ತುತಪಡಿಸ್ತಾರೆ. ಅದರ ಮುಂದುವರಿದ 3ನೇ ಪದ್ಯ ಮಾರವಿ ಏಕದಲ್ಲಿರುವುದು, ಅದನ್ನು ಬಲಿಪ ಶಿವಶಂಕರರು ಪ್ರಸ್ತುತಪಡಿಸ್ತಾರೆ. ಹೀಗೆ ಅನುಕ್ರಮವಾಗಿ ಆ ಪ್ರಸಂಗದ 3 ಪದ್ಯಗಳು. ಕಂಡರೆ ಪಾಂಚಾಲನು
ತೆಂಕುತಿಟ್ಟಿನ ವೀರರಸವನ್ನು ಅಸಾಮಾನ್ಯ ವಿಧಾನದಲ್ಲಿ ರಂಗದಲ್ಲಿ ಮೆರೆಸಿದ ಇಬ್ಬರು ಹಿರಿಯ ಕಲಾವಿದರು ಬಲಿಪ ನಾರಾಯಣ ಭಾಗವತರು ಮತ್ತು ನಿಡ್ಲೆ ನರಸಿಂಭಟ್ರು. ಅವರಿಬ್ಬರ ಪ್ರತಿನಿಧಿಗಳು ಈಗ ಈ ವೀರರಸದಲ್ಲಿ ನಮಗೆ ಅವರ ನೆನಪನ್ನು ಮಾಡಿಕೊಟ್ಟಿದ್ದಾರೆ. ಇವರನ್ನು ನಿಮಿತ್ತವಾಗಿಸಿಕೊಂಡು ಹಿರಿಯರಾಗಿ ವಿಶ್ರಾಂತಿ ಜೀವನದಲ್ಲಿರುವಂತಹ ಬಲಿಪ ಭಾಗವತರನ್ನು, ಕೀರ್ತಿಶೇಷರಾದ ನಿಡ್ಲೆಯವರನ್ನು ಸ್ಮರಿಸಿ ನಮಿಸ್ತಾ ಈ ವೀರರಸದ ಸುತ್ತಿನ ಕೊನೆಯ ಭಾಗಕ್ಕೆ ಮುಂದಡಿತಾ ಇದ್ದೇವೆ. ಬಲಿಪ ನಾರಾಯಣ ಭಾಗವತರು ರಚಿಸಿದ ವಿಶಿಷ್ಟ ಪ್ರಸಂಗಗಳಲ್ಲಿ ಒಂದರ ಹೆಸರು ಚಿತ್ರ ವಿಚಿತ್ರ ಕಾಳಗ ಅಂತ. ಪೌರಾಣಿಕ ಹಿನ್ನೆಲೆಯನ್ನಿರಿಸಿಕೊಂಡು ಅವರು ರಚಿಸಿದ ಚಿತ್ರ ವಿಚಿತ್ರ ಕಾಳಗ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಪ್ರಕಟಿಸಿದ ಜಯಲಕ್ಷ್ಮಿ ಸಂಪುಟದಲ್ಲಿ ಮುದ್ರಿತವಾಗಿಯೂ ಇದೆ. ಅದರಿಂದ ಆಯ್ದ 2 ಪದ್ಯಗಳು ಭೈರವಿ ಅಷ್ಟದಲ್ಲಿರುವುದು. ಶ್ರೀಯುತ ಗಿರೀಶ್ ರೈ ಕಕ್ಕೆಪದ ಅವರು ಮೊದಲಿಗೆ, ಆ ಬಳಿಕ ಹಿಲ್ಲೂರು ರಾಮಕೃಷ್ಣ ಹೆಗಡೆಯವರು ಆ 2 ಪದ್ಯಗಳನ್ನು ಅನುಕ್ರಮವಾಗಿ ಹಾಡ್ತಾ ಈ ವೀರರಸದ ಸುತ್ತನ್ನು ಪರಿಪೂರ್ಣವಾಗಿಸ್ತಾ ಇದ್ದಾರೆ. ಹರಿಗೆ ಮನವ ಅರ್ಪಿಸೆಯ. ಅವತಾರ ಸ್ತುತಿಯನ್ನು ಮುಂದುವರಿಸಿ ಮತ್ತೊಂದು ಜೋಗುಳ ಹಾಗೂ ಶೋಭಾನೆ ಪದ್ಯಗಳನ್ನೊಳಗೊಂಡ ಸುತ್ತನ್ನು ನಾವು ಕಡಿತಗೊಳಿಸಿ ಕಲ್ಯಾಣಾದ್ಭುತ ಗಾತ್ರಾಯ ಎಂಬ ಕೊನೆಯ ಶ್ಲೋಕ, ಯಾಕೆಂದರೆ ಕಾರ್ಯಕ್ರಮದಲ್ಲಿ ಮಂಗಳ ಹಾಡುವುದು ಬೇಡ, ಯಕ್ಷಗಾನ ಕಾರ್ಯಕ್ರಮಗಳ ಸರಣಿ ಆಗುವುದಕ್ಕಿರುವುದರಿಂದ ಎಲ್ಲ ಭಾಗವತರು ಇದರಲ್ಲಿ ಭಾಗವಹಿಸಲು ಇಲ್ಲ. ಹಿರಿಯರಲ್ಲಿ ಇಬ್ಬರು ಶ್ರೀಯುತ ಅಮ್ಮಣ್ಣಾಯರು ಹಾಗೂ ಪುತ್ತಿಗೆ ರಘುರಾಮ ಹೊಳ್ಳರು ಈ ಶ್ಲೋಕವನ್ನು ಹಾಡಿ ಈ ಕಾರ್ಯಕ್ರಮವನ್ನು ಸಂಪನ್ನವಾಗಿಸಬೇಕು ಅಂತ ಕೇಳಿಕೊಳ್ತೇನೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿಯ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ
ಮಂಗಳಂ ಶ್ರೀನಿವಾಸಾಯ ಮಂಗಳಂ